ದ್ವಿಭಾಷಾ ನೀತಿಯಿಂದಾಗಿ ಶಾಲೆಗಳಲ್ಲಿ ತುಳು ಕಲಿಕೆಗೆ ಅಡ್ಡಿಯಾಗದು ಎಂದು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ತಾರ್ನಾಥ್ ಗಟ್ಟಿ ಕಾಪಿಕಾಡ್ ಅವರು ಹೇಳಿದರು. ಉರ್ವಷ್ಟೂರ್ನ ತುಳು ಭವನದಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ವತಿಯಿಂದ ನಡೆದ ತುಳು ಶಿಕ್ಷಕರ ಕಾರ್ಯಾಗಾರದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ದ್ವಿಭಾಷಾ ನೀತಿ ಮಾತೃಭಾಷೆಯನ್ನು ಕಲಿಸುವುದನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿದೆ. ಹಾಗಾಗಿ ತುಳು ಕಲಿಕೆಗೆ ತೊಂದರೆಯಾಗದು. ವಿದ್ಯಾರ್ಥಿಗಳಿಗೆ ತುಳು ಭಾಷೆ ಸಂಸ್ಕೃತಿಗೆ ಸಂಬಂಧಿಸಿದ ಸ್ಪರ್ಧೆ ಚಟುವಟಿಕೆಗಳನ್ನು ನಡೆಸುವುದಕ್ಕೆ ಅಕಾಡೆಮಿ ಪ್ರೋತ್ಸಾಹ ನೀಡಲಿದೆ ಎಂದು ತಾರ್ನಾಥ್ ಗಟ್ಟಿಯವರು ಹೇಳಿದರು. ವೈಯಕ್ತಿಕವಾದ ನಮ್ಮ ಮತ ಪಾತೆರಲ್ಲ ನಾನು ಪ್ರಸ್ತಾವಿಕ ಬಂದಾಗ ದುಂಬುದ ನಮ್ಮ ಪಾತೆರ ಸುಮಾರು ಒಂಜಿ ಗಂಟೆ ತಗೊಳ್ತಾರೆ. ಇದು ನಿಂಜ ಉದ್ದಕ್ಕೂ ಪಟ್ಟೆ ಆಲ್ಮೋಸ್ಟ್ 12 ಗಂಟೆ ಒಂದು ಬರ್ತದೆ. 1 ಗಂಟೆ ಉಂಟಾವೆ ನಮಗೆ 1 ಗಂಟೆದ ಕೊಡ್ತಾನಾಗ ಮುಗಿಯುವುದು. ನಾನು ಬೊಕ್ಕ ಪಿರ ಮಾಸ್ ಮಕ್ಕಳ ಚರ್ಚೆ ಮಂತ್ರ ಮಾಡ್ಕೊಂಡದ್ದು ಯಾನೇ ಮಕ್ಕಳ ಪನ್ಪುನ ಬೊಕ್ಕದಾಲ ಪ್ರಶ್ನೆ ಇತ್ತಲ್ಲ ಆರು ಪಾತ್ರಕ್ಕೆ ತುಂಬು ಉತ್ತರ ಕೊಕ್ಕ ನಮ್ಮ ಪ್ರಧಾನಮಂತ್ರಿ ತುಳು ಶಿಕ್ಷಕರು ನಿಖಲ್ ಕೆಲವರು ಸರ್ಕಾರಿ ಶಾಲೆಗಳು ಉಪನಾಕಲು ಪಕ್ಕ ಬಹುತೇಕ ಮುಂದೆ ನಮ್ಮ ಖಾಸಗಿ ಶಾಲೆಗಳು ಅನುದಾನಿತ ಕೆಲವು ಅನುದಾನ ರಹಿತ ನಿಖಿಲ್ನ ಮೋಕೆಡು ತುಳು ಕಲ್ಪಬಹುದು ಖಂಡಿತವಾಗಲ್ಲ. ತುಳು ಭಾಷೆ ಅದ ಮಿತ್ತು ಬಟ್ ನಮ್ಮನೇ ಭಾಷೆ ಆ ಭಾಷೆ ಒರಿಯೋಡು ದಾದ ಈ ಭಾಷೆ ನನ್ನ ದುಂಬುಗು ಒರಿಪುನಿಂದ ಪಂಡ ಅವು ಶಿಕ್ಷಣ ವ್ಯವಸ್ಥೆದ ಉಲಾಯಿ ಬತ್ತನ್ನ ಮಾತ್ರ ಅದರ ನಿಖಿಲೈತ ಮೂಲ ಬೇರೆ ಆದಲ್ಲ ನಿಖಿಲ್ನಾಗ ಕುರುಪುನ ಹಂಚಿತ್ತನ ನಿಖಿಲ ಗೌರವ ಧನ ಅಂದ್ರೆ ಇನ್ನು ಪನ್ಪುಜ ಪ್ರೋತ್ಸಾಹಧನ ದಾದ ಕೊರೊಂದುಲ್ಲ ಅಂತ ಮಧ್ಯಡವರ ವಿಳಂಬ ಆಂಡ್ ಬೊಕ್ಕ ಹೊಸ ಬೋರ್ಡ್ ಬತ್ತಿ ಬೊಕ್ಕ ಪಿರ ಸುರುಮಲ್ತ ಬೊಕ್ಕ ಒಂಚೂರೈಕ್ ಅಧಿಕೃತವಾಯಿನ ಸಂಕದಿಂದ ಬಂದರೆ ತೀರ್ಥ ಬರ್ಲಕ್ಕ ಅಧಿಕೃತವಾದ ಚಾನಲ್ಲೇ ಬರಡು ಬರ್ಬನ ಕಾರಣಕ್ಕೆ ಗೋವಾ ಶಾಲೆಡ್ ಪಾಠ ಮನ್ಪುವೇರು ಮಂತೊಂದು ಉಲ್ಲೇರು ಬರ್ಬಾರ್ದು ಎಂಕಲಿಗೆ ಮಾಹಿತಿ ಪುನಃ ಅವು DDPIನ ಕಚೇರಿಯಲ್ಲದೆ ಅಲ್ಪಡೆಗೆ ಅಧಿಕೃತ ಮುದ್ರೆಯಾದ ಬತ್ತಂಡ ಅವು ಎಂಕಲಿಗೆಲ್ಲ ಸುಲಭ ಆಗ್ಬೋದು. ಬೊಕ್ಕ ಅಕ್ಕಲಿಗೆಲ್ಲ ಬೇತೆ ಸಂದರ್ಭ ಸರ್ಕಾರಿ ವ್ಯವಸ್ಥೆಯ ಸಂದರ್ಭ ಅಕ್ಕಲಿಗೆಲ್ಲ ಪಂಡೊಂಡ್ರೆ ಇನ್ನಿತ ಬಗ್ಗೆ ಮತ್ತು ನಿಖಿಲ್ನ ಚೂರು ಒಂಜಿ ವಿಷಯ ಪಟ್ಟೊಂಡನ ಮಾತು ಶಾಲೆಗಳು ಮುಟ್ಟು ಆ ರೀತಿ ಇರ್ಬೋದು ಈ ಸೆಷನ್ ಬೊಕ್ಕ ರೆಂಡರಾದ ನಿಖಿಲ್ನ ಶಾಲೆ ಇಟ್ಟು ನಿಖಿಲ್ನ ಜೋಕ್ಲಿ ಅದಾಡಲ ತುಳುತ್ತ ಕಾರ್ಯಕ್ರಮ ಮಂಪೆರಾಗೊಂಡಲ್ಲ ನಿಖಿಲ ಉಪ್ಪನ ಸುರೂತ ಶಾದಿ ಅಕಾಡೆಮಿ ಬಹುಶಃ ಈ ನಿಟ್ಟಿನ ನಿಖಿಲ್ನ ಜನ ಪ್ರಯತ್ನ ಅಂತ ಜಾಸ್ತಿ ಆಗೋದು ಅದನ್ನು ಉಮೇದು ಜಾಸ್ತಿ ಆಗೋದು ದಾದಾಳ ನಿಖಿಲ ಶಾಲೆ ತುಳುಕು ಸಂಬಂಧಪಟ್ಟ ಕಾರ್ಯಕ್ರಮ ಮಂಪಲ್ಲಿ ಖಂಡಿತವಾಗಲು ಅಕಾಡೆಮಿ ನಿಖಿಲ್ನೊಟ್ಟಿಗೆ ಉಪ್ಪು. ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಉರ್ವ ಪೊಂಪಿ ಪ್ರೌಢಶಾಲೆಯ ನಿವೃತ್ತ ಸಹಪ್ರಾಧ್ಯಾಪಕ ತುಳು ಭಾಷಾ ಶಿಕ್ಷಕ ದಿನೇಶ್ ಆರ್ ಶೆಟ್ಟಿಗಾರ್ ಅವರು 2010ರಲ್ಲಿ ತುಳು ತರಗತಿಯನ್ನ ಆರಂಭಿಸಿದ್ದ. ಶಾಲಾಡಳಿತ ಮಂಡಳಿಗಳ ಸಹಕಾರ ಪ್ರೋತ್ಸಾಹವಿದ್ರೆ ತುಳು ಶಿಕ್ಷಕರ ಕೆಲಸ ಸಲೀಸಾಗುತ್ತದೆ. ಉಳಿಯಲು ತುಳು ಶಿಕ್ಷಕರ ಪಾತ್ರ ದೊಡ್ಡದು ಎಂದು ಹೇಳಿದ್ರು. ఒక ಕೆಲಸಕ್ಕೆ ಸಮಸ್ಯೆ ಆಪುಂಡು ಶಾಲೆಡ್ ಮಾತಿಕ್ಲೆಲ್ಲ ಗೊತ್ತುಂಡು ನಮ್ಮ ಶಾಲೆಡ್ ಸಂಚಾಲಕರು ಅತ್ತನ HMನಕ್ಕೆಲ್ಲ ಸಪೋರ್ಟ್ ಇತ್ತು ನಮ್ಮ ತುಳು ಸುಸಂಗವಾದ ನಡ ಪರ ಶುರುವಾಗ್ಬೋದು ಇಜ್ಜಿಂದ ನಮ್ಗೊಂದು ಕಿರಿಕಿರಿ ಆಗ ಶುರುವಾಗ್ಬೋದು ಅವು ದಿಕ್ಕುಜಿ ಇಂದು ಬಿಸಿ ನಮ್ಮ ಒಂದು ಇಜ್ಜಿಂದ ನಮ್ಮಂತೆ ಬಿಸಿರ ಅವರು ಶಾಲೆಡ್ ಹುಷಾರುಪ್ಪು ಅಪಕ ನಮ್ಮ ಬರ್ಲಿಕ್ಕೆ ನಡಪ್ಪು ಇಜ್ಜಿಂದ ಬಂಗ ಎಂಗಲೆಟ್ ಯಾನ್ ಬಿಸಿ ನೆಟ್ಟು ಎಂಗಲೆಟ್ ಸಮಸ್ಯೆ ಇದ್ದಿದ್ದೀವಿ ಪಕ್ಕ ಯಾನ್ ಕಾಸು ಎತ್ತೊಂದು ಇಚ್ಚಾನೆ ಶಾಲೆಗೆ ಬಿಟ್ಟು ಹತ್ರ ಹೆಂಗೆ ಫುಲ್ ಓಲ್ಡ್ ಇತ್ತು ಯಾರು ಇಂಜಿನ ಬಂಡಾಗ ಅಂಚೆನೇ ಅವಳಿತ್ತು ಒಯ್ಕೆ ಕೊರಡು ಬಂಡ ಐಕೆ ಕೊರಡು ಕಾಸು ಅಂಚಾದ ಇಂಥ ಸಮಸ್ಯೆ ವೇದಿದೆ ಈಗಲೇಟ್ ಕೆಲವು ಸತಿ ಕೆಲವರಿಗೆ ಚಿಕ್ಕನ್ ನಿಪ್ಪುನೆಲ್ಲ ಅಪ್ಪು ಕೈಗೆ ಕಾಸು ಚಿಕ್ಕನ್ ನೆನಪಿಲ್ಲ ಒಳ್ಳೆಯದು ಗೊತ್ತುಂಡೆ ಅವು ಇಂತಿನೇ ಆವಡು ಅಂಡ ಈತ ಸಮಯ నుంచి ತುಳುಕೋಸ್ಕರ ಪುಣಿಯೊಂದು ಇಪ್ಪನ್ನ ನಿಖಲೇನು ಶುರು ಯಾನ ಅಭಿನಂದನೆ ಮತ್ತೊಂದಿಲ್ಲ ಇನ್ನು ದಾದನೆಲ್ಲ ಒರಿದು ನಿಂದಾಣಲ್ಲ ಒಂದಾಂಡಲ್ಲ ತುಳು ಒರಿದು ಒಂದಾಂಡ ತುಳು ಶಿಕ್ಷಕರು ಹಿಡಿದು ಪನೋಲಿ ನಮ್ಮ ಗೌರವ ಅತಿಥಿಯಾಗಿ ಪಾಲ್ಗೊಂಡಿದ್ದ ತುಳು ಸಾಹಿತ್ಯ ಅಕಾಡೆಮಿಯ ನಿವೃತ್ತ ರಿಜಿಸ್ಟ್ರಾರ್ ಚಂದ್ರಹಾಸ್ ರೈ ಪಿ ಅವರು ಮಾತನಾಡಿ, ತುಳು ಕಲಿಯುವ ಮಕ್ಕಳು ಕಲಿಸುವ ಸಾಮರ್ಥ್ಯದ ಶಿಕ್ಷಕರು ನಮ್ಮಲ್ಲಿ ಇದ್ದಾರೆ ಎಂಬುದನ್ನು ಸರ್ಕಾರಕ್ಕೆ ಈ ಹಿಂದೆಯೇ ತೋರಿಸಿಕೊಟ್ಟಿದ್ದೇವೆ. ತುಳು ಕಲಿಕೆಗೆ ಸಂಬಂಧಿಸಿದಂತೆ ಈಗ ಇರುವ ವ್ಯವಸ್ಥೆಯನ್ನ ಗಟ್ಟಿಗೊಳಿಸಬೇಕು. ಜೊತೆಗೆ ಸರ್ಕಾರದ ಮಟ್ಟದಲ್ಲಿಯೂ ಕೆಲಸಗಳು ಆಗಬೇಕು. ಈಗ ಇರುವ ತುಳು ಶಿಕ್ಷಕರನ್ನ ಅತಿಥಿ ಶಿಕ್ಷಕರನ್ನಾಗಿ ನೇಮಿಸಿ ಅವರಿಗೆ ಸವಲತ್ತು ದೊರೆಯುವಂತೆ ಮಾಡಬೇಕು. ಈ ಕುರಿತು ಅಕಾಡೆಮಿ ಸರ್ಕಾರಕ್ಕೆ ಒತ್ತಡ ಹಾಕಬೇಕು ಎಂದು ಹೇಳಿದರು.
ಕೊರೊಂದುಲೈನ ಪ್ರೋತ್ಸಾಹದ ಭಾಗ ಅಥವಾ ಮಟ್ಟ ಅಗಲ ಸಾಮರ್ಥ್ಯವು ಸರಿಯಾದಿಪ್ಪಡು ಸಂದರ್ಭವು ಸರಿಯಾದಿಪ್ಪಡು ನಂತರ ದಿನಕ್ಕೂ ಎಡ್ಡೆ ದಿನ ತುಳುದು ಎನ್ನ ನಂಬಿಕೆ ದಯಪಂಡ ಗುರುಕಾರೇನ ಮನಸ್ಸಿನ ಕೆಲವು ಆಲೋಚನೆಗಳಿಲ್ಲ ಅಕಾಡೆಮಿಗಳ ಕೂಡ ರಡ್ನೆ ಹಂತೊಂದು ಮುಕ್ಕ ಕೂಡ ತಾಬೇದಾರರು ಕೊಡುವಂಥ ನಿರೀಕ್ಷೆ ಮಟ್ಟೋಡು ಬರೋದು ತೋಜುಡು ಅಂಚೆ ಆ ಕೊರೋನಾದ ಪುರ್ತಗಾಯಿನ ಗೊಂದಲಲು ಅಥವಾ ನಮ್ಮನ್ನ ಕಮ್ಯುನಿಕೇಷನ್ ಸಮಸ್ಯೆಗಳು ಪ್ರಚಲಿತವು ನಾನು ಆವತ್ತು ತೋಜುದು ಯಾಕೆ ಸರಿಯಾದ ಮುಪ್ಪ ಶಾಲೆಗಳದ್ದು 5 ಜನ ಟೀಚರ್ಸ್ ಮತ್ತು ಸೇರ್ತಿರೋದ್ರಾಗ ಆ ಒಂದು ಉತ್ಸಾಹ ದುಬ್ಬದ ಲೆಕ್ಕನೆ ಉಂಟುದನ್ನ ಸ್ಪಷ್ಟ ನಾನೇನು ಜಾಸ್ತಿ ಮಾತಾಡೋದು ಹೋಗಿ ಮೂಲ ಇತನ ಮಾತಾ ಶಾಲೆ ಎಲ್ಲ ಒಂದೇ ಶಾಲೆ 2 ಜನ ಬೈದಾರ ಅದಕ್ಕೆ ಕೂಡ ಒಂದು ನಾವು ಕಮ್ಮಿ ಆಗ್ತದೆ ಸಂಖ್ಯೆ ಏನು ಎನ್ನ ಒಂದು ಕರ್ತವ್ಯ ನಿರ್ವಹಣೆದ ಅವಧಿನ ಈ ತುಳುತ ಶಾಲೆಗಳೊಟ್ಟಿಗೆ ಅತ್ಯಂತ ಒಂದು ನಿಕಟವಾದ ಸಂಪರ್ಕದಲ್ಲಿದೆ ಸರ್ ಒಂದು ತುಳು ಟೀಚರ್ನೊಟ್ಟಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡಿದ್ದ ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ನಿವೃತ್ತ ಸಹ ಪ್ರಾಧ್ಯಾಪಕ ಡಾಕ್ಟರ್ ವಿಶ್ವನಾಥ್ ಬನಿಕಾನ್ ಅವರು ಮಾತನಾಡಿ ತುಳು ಭಾಷೆಯ ಪ್ರಾದೇಶಿಕವಾರು ಸಮಸ್ಯೆ ಲಿಪಿಯ ಬಗ್ಗೆ ಗೊಂದಲ ಇದ್ದರೂ ಉತ್ತಮ ರೀತಿಯಲ್ಲಿ ಕಲಿಕೆ ನಡೆಯುತ್ತಿದೆ. ಎಐ ಸಹಿತ ಡಿಜಿಟಲ್ ವೇದಿಕೆಗಳಲ್ಲಿಯೂ ತುಳುವಿಗೆ ಸಂಬಂಧಿಸಿದ ಸಾಕಷ್ಟು ವಿಷಯಗಳು ಪಠ್ಯರೂಪದಲ್ಲಿ ಲಭ್ಯವಿದ್ದು ಶಿಕ್ಷಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ನಮ್ಮಲ್ಲಿ ಮಸ್ತ್ ಸಂಘಟನೆಗಳು ತುಳುನು ಲಿಪಿ ಆದ ಕೊಂಡ್ರೋಡು ಹೊಸ ಇಂಚಿಪ ತುಳು ಯೂನಿಕೋಡು ಬತ್ತನ ಯೂನಿಕೋಡ್ ಬತ್ತನ ಪಿರವಡು ಬುಡಾಯ್ನಾತ್ ಗೊಂದಲಲ್ಲ ಯಾಪಕ್ಷ ಅವು ಇನಿ ಒಂಜಿ ವ್ಯವಸ್ಥಿತವಾದ ಜನಕ್ಕಲ ಕೈಕ್ ತಿಕ್ಕಂದೆ ಉಂತನವಲ್ಲ ಉಂಡು ಯೂನಿಕೋಡ್ ಇನಿ ನಂಗೆ ಕನ್ನಡದ ಲೆಕ್ಕ ಮೊಬೈಲ್ ಡೌಡ್ ಬೇರೆ ಕೆಲಸೇರ ಆ ಒಂದು ಇಜ್ಜಿದಾಯ ಅಂತ ಬರ್ಪನವಲ್ಲ ಆಯ್ತಾ ಪಿರವಡು ಬೇಲೆ ಮನ್ಪನಾಗ್ಲಿ ಇಜ್ಜಿರು ಅಂತ ಬರ್ಪನವ ನಂಗೆ ತೆರಿಯೋ ನೋಡಾಯ್ನ ಇಂದು ಮಸ್ತ್ ಜನಕ್ಕೆ ಗೊತ್ತಿಜ್ಜನ ವಿಷಯ ಇಲ್ಲ ಉಕ್ಕ ಗೊತ್ತಿತ್ತಲ್ಲ ಬೋಡ್ಚಿಂದು ಒಂಥರ ಉದಾಸೀನ ನೋಡು ತುಳು ಅತ್ತ ಬೋಡ್ಚಪ್ಪ ತೊಂದರೆ ಇಚ್ಚಿಂದು ಕೆಲವು ವಿಷಯ ನಿಕ್ಲ ಕೆಬಿಕ್ ಮಾಡ್ಕೋಬೇಡ ನಿಕ್ಲ ಕೆಲವು ಟೀಚರ್ನಾಗ್ಲ ಪ್ರಾಯೋಗಿಕವಾದ ನಿಕ್ಲ ಶಾಲೆ ಹೆಂಚಿನ ಮಲ್ತೇರ ಅಂತ ಬರ್ಕೊಳ್ಳಲ್ಲ ಭಾರಿ ಮುಖ್ಯ ಶಾಲೆನ ಒಂಜಿ ಏನೊಂದು ಭಾಷಾ ಅಧ್ಯಾಪಕ ಏನು ಕನ್ನಡ ಪಾಠ ಉಂಟು 30 ವರ್ಷ ಪಾಠ ಅಂತದೆ ಭಾಷೆನು ಓದಿನ ಎನ್ನ ಕಾಲೇಜಿಡ್ ಕನ್ನಡ ಹೊಡೆದು ಜಾಸ್ತಿ ಹಿಂದಿ ತಗಲಿತ್ತೆ ಏನು ಅಲೋಷಿಯಸ್ ಕಾಲೇಜಿನ ಪಂತ ಆಂಡ ನಿಕ್ಲು ಬೇತೆ ಕಾಲೇಜಲ್ಲಿ ಅಥವಾ ಗೌರ್ಮೆಂಟ್ ಸ್ಕೂಲ್ಲೆ ಕೊಂಡ ಕನ್ನಡದಲ್ಲೇ ಜಾಸ್ತಿ 100 ಜೋಕ್ಲು ಇತ್ತೇನ ಇಟ್ಟು ಸ್ವಲ್ಪ ಜೋಕ್ಲು ಕನ್ನಡದಾಗಲಿ ಅವರಿನ ಭಾಷೆಗೆ ಒಂದು 10 ಜನ ನಿಕ್ಲ ತುಳುನು ಐಟು ಹೆಂಚಕೊಂಡರು ಅವರು ಅಪ್ಪ ನಿಕ್ಲ ಪನ ನೀವು ಕನ್ನಡದೇ ಬರೆಪಾರೆ ಆಂಡ ತುಳುಟ್ಟು ಭಾಷೆ ಬರೆ ತುಳು ಭಾಷೆ ನಿಕ್ಲ ಅಭಿವ್ಯಕ್ತಿಸಬಾರು ಹಿಂದಿನ ಬರೆಯರ ಹಿಂದಿ ಭಾಷೆ ಉಂಟು ಲಿಪಿ ಉಂಟು ಸಂಸ್ಕೃತ ಬರೆಯರ ದೇವನಾಗರಿ ಲಿಪಿ ಉಂಟು ಇದು ಇಂಗ್ಲೀಷಿನ ಕಡ್ಡಾಯ ಮಾಡ್ತಿದ್ದಾರೆ ಅಂಚದ ಸಮಸ್ಯೆ ಇತ್ತು. ಅಕಾಡೆಮಿಯ ಸದಸ್ಯರಾದ ಬಾಬು ಕೊರಗ ಪಾಂಗಳ, ಬೂಬಾ ಪೂಜಾರಿ ಮಳಲಿ ಉಪಸ್ಥಿತರಿದ್ದರು. ಸದಸ್ಯೆ ಅಕ್ಷಯ ಆರ್ ಶೆಟ್ಟಿ ಅವರು ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.